ಮಂಗಳೂರಿನ ನಂತೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ನಿಟ್ಟೆ ಡಾಕ್ಟರ್ ಶಂಕರ ಅಡ್ಯಂತಾಯ ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಭಾರತ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಶಾಸಕ ಯುಟಿ ಖಾದರ್ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕಾಲೇಜಿನಲ್ಲಿ ಕಲಿತ ಪಾಠಗಳು ಆತನ ವ್ಯಕ್ತಿತ್ವ ರೂಪಿಸುತ್ತದೆ. ಅಲ್ಲಿ ಪಡೆದ ಶಿಕ್ಷಣವೇ ಅವರ ಮುಂದಿನ ಸಾಮಾಜಿಕ ಕಾರ್ಯಗಳಿಗೆ ಪ್ರೇರಣೆಯಾಗಬಲ್ಲದು. ಆರೋಗ್ಯವಂತ ಸಮಾಜಕ್ಕೆ ಸ್ವಚ್ಛತೆಯೇ ತಳಹದಿ. ಈ ನಿಟ್ಟಿನಲ್ಲಿ ಮಂಗಳೂರಿನ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸ್ವಚ್ಛತಾ ಕಾಳಜಿ ಮಾದರಿಯಾದುದು ಎಂದು ಹೇಳಿದರು. ಶಂಕರ್ ಅಡ್ಯಂತಾಯ ಪದವಿ ಕಾಲೇಜಿನ ಪ್ರಾಂಶುಪಾಲರನ್ನು, ಆಡಳಿತ ಸಮಿತಿಯ ಸರ್ವ ಸದಸ್ಯರನ್ನು, ಶಿಕ್ಷಕ ಸಿಬ್ಬಂದಿ ವರ್ಗರನ್ನು ನಾನು ವಿಶೇಷವಾಗಿ ಶುಭಾಶಯ ಸಲ್ಲಿಸುವಂಥದ್ದು. ಯಾಕೆಂತ ಹೇಳಿದರೆ, ನೀವು ಕೊಟ್ಟಂಥ ಅತ್ಯುತ್ತಮವಾದ ಶಿಕ್ಷಣ ಜೊತೆಯಲ್ಲಿ ಸಾಮಾಜಿಕವಾದ ಬದ್ಧತೆ ಮತ್ತು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಇವತ್ತು ಮನೋಭಾವವನ್ನು ಹೇಗೆ ಬೆಳೆಸಿಕೊಂಡು ಬರಬೇಕಂತೇಳಿ ವಿದ್ಯಾರ್ಥಿಸೆಯಿಂದಲೇ ತಾವು ಶಿಕ್ಷಣ ಕೊಟ್ಟ ಕಾರಣ ಇವತ್ತು ನಿಮ್ಮೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋದ ನಂತರವೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ಇವತ್ತು ತೊಡಗಿಕೊಂಡಿರುವುದು ನಮ್ಮ ಶಿಕ್ಷೆಗೆ ಕೊಟ್ಟಂತ ಒಂದು ಶಿಕ್ಷಣ ಕೊಟ್ಟಂತ ದೊಡ್ಡ ಕೈಗನ್ನಡಿ ಹೇಳಲಿಕ್ಕೆ ಬಯಸ್ತೇನೆ. ಉಳ್ಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಸ್ವಚ್ಛತೆ ದಿನನಿತ್ಯದ ಅಭ್ಯಾಸವಾಗಬೇಕು. ಹಳೆ ವಿದ್ಯಾರ್ಥಿಗಳ ಈ ಕಾರ್ಯ ಸ್ಫೂರ್ತಿದಾಯಕವಾದುದು. ಈ ದೇಶದ ನೆಲ, ಜಲ, ಗಾಳಿ ಉಪಯೋಗಿಸುವ ನಮಗೆ ಅವನ್ನೆಲ್ಲ ಸ್ವಚ್ಛವಾಗಿರಿಸುವ ಹೊಣೆಗಾರಿಕೆಯೂ ಇದೆ ಎಂದು ಹೇಳಿದರು. ಇಂದು ನಿಮ್ಮ ಕಾಲೇಜಿನಿಂದ ಪ್ರಿನ್ಸಿಪಾಲ್ ಸಾಹೇಬರು ಮತ್ತು ಲೆಕ್ಚರರ್ಸ್ ಹಾಗೂ ಸ್ಟಾಫ್ಗಳೆಲ್ಲ ಮತ್ತು ಹಳೆ ವಿದ್ಯಾರ್ಥಿಗಳು ಅಲ್ಯೂಮಿನಿ ಅಸೋಸಿಯೇಷನ್ನಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಇಂಥ ಕಾರ್ಯಕ್ರಮಗಳು ಬರೀ ಇಲ್ಲೊಂದು ಪ್ಲೇಸಲ್ಲ, ಎಲ್ಲ ಪ್ಲೇಸ್ಗಳಲ್ಲೂ ಆಗಬೇಕು. ಮೊದಲು ನಮ್ಮ ಮನೆಯ ಸ್ವಚ್ಛ ಆಗಬೇಕು, ಮನೆ ಅಕ್ಕಪಕ್ಕ ಸ್ವಚ್ಛ ಆಗಬೇಕು, ನಮ್ಮ ಏರಿಯಾ ಸ್ವಚ್ಛತೆ ಆಗಬೇಕು. ಈ ಥರ ಪ್ರತಿಯೊಂದು ನಮ್ಮ ಮನೆಯಿಂದ ಹಿಡಿದು ನಮ್ಮ ದೇಶ ಕ್ಲೀನ್ ಆದಾಗ ಮಾತ್ರ ನಮ್ಮ ದೇಶ ಒಂದು ಸ್ವಚ್ಛ ಭಾರತ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು 2014 ಅಕ್ಟೋಬರ್ 2ನೇ ತಾರೀಕು ಸ್ವಚ್ಛ ಭಾರತ ಅಭಿಯಾನವನ್ನು ತಾವೇ ಸ್ವತಃ ಸ್ವಚ್ಛಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಮುಂದುವರೆದು ಅನೇಕ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳೆಲ್ಲ ಅದಕ್ಕೆಲ್ಲ ಕೈ ಜೋಡಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಇದೊಂದು ಸಾಂಕೇತಿಕವಾಗಿ ಆಗ್ತದೆ. ಎಲ್ಲೇ ಹೋದರೂ ನೋಡಿರ್ಬೋದು ನೀವು, ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದು ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಸ್ವಚ್ಛತೆ ಮಾಡೋದು, ಕಟ್ಟಿಂಗ್ ಅಂದರೆ ಶ್ರಮದಾನವನ್ನು ಮಾಡೋಂಥದ್ದು ನಡೀತಾ ಇರ್ತದೆ. ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವು ಸ್ವಚ್ಛವಾಗೋಣ, ಪರಿಸರ ಸ್ವಚ್ಛವಾಗಿಡೋಣ, ಆ ಮೂಲಕ ಇಡೀ ದೇಶವನ್ನ ಸ್ವಚ್ಛ ಮಾಡುವ ಸಂಕಲ್ಪ ಮಾಡೋಣ. ರಾಷ್ಟ್ರ ನಾಯಕರ ಸಂಕಲ್ಪ ಸಾಕಾರಗೊಳಿಸಲು ಆರೋಗ್ಯಪೂರ್ಣ ಸಮಾಜವನ್ನ ನಿರ್ಮಿಸಬೇಕು ಎಂದು ಹೇಳಿದರು. ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ದು, ನಂತರದ ದಿನಗಳಲ್ಲಿ ಹಲವಾರು ರಾಜಕೀಯ ನಾಯಕರು, ಅದರೊಂದಿಗೆ ವಿಶೇಷವಾಗಿ ನಮ್ಮ ಪ್ರಧಾನಿ ಮೋದಿಜಿಯವರು ಸ್ವತಃ ಸ್ವಚ್ಛತೆಯನ್ನು ಆರಂಭಿಸಿ ಮತ್ತು ಎಲ್ಲರಿಗೆ ಸ್ವಚ್ಛತೆ ಮಾಡುವಂಥ ಒಂದು ಪ್ರೇರೇಪಣೆಯನ್ನು ನೀಡಿದರು. ನಾವು ಈ ಕಾರ್ಯಕ್ರಮ ಮಾಡೋದು ಈಗಾಗಲೇ ನಾವು ಬೆಳಿಗ್ಗೆ ಬಂದಿದ್ದೇವೆ. ನಮ್ಮೆಲ್ಲ ಸುಮಾರು 150ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಕಸವನ್ನು ಎತ್ತಿ ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ಈಗ ಬೇರೆ ಬೇರೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು CA ಮಾಡಿದವರಿದ್ದಾರೆ. ಒಬ್ಬರು ನಮ್ಮಲ್ಲಿ CA ಆದಂಥ ಸುನಿಲ್ ಕುಮಾರ್ ನಮ್ಮಲ್ಲಿ ಇದ್ದಾರೆ. ಈಗ ಅವರನ್ನು ಕೂಡ ನಾವೀಗ ಈ ಹಂತದಲ್ಲಿ ಗುರುತಿಸಬೇಕಂತೇಳಿ ಭಾವಿಸ್ತೇನೆ. ನಾನು ಮಾಜಿ ಸಚಿವರವರನ್ನು ಗುರುತಿಸಬೇಕು. ಹಾಗೆ ಈ ಒಂದು ಬೇರೆ ಬೇರೆ ಹಂತದಲ್ಲಿದ್ದು ಎಡೆಬಿಡದ ಕೆಲಸದಲ್ಲಿದ್ದರೂ ಕೂಡ ನೀವು ಇವತ್ತೆಲ್ಲ ಒಟ್ಟು ಸೇರಿದ್ದೀರಿ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗ್ತದೆ. ನಮ್ಮ ಮಾಜಿ ಸಚಿವರು, ನಾನು ಸಚಿವರಾದಾಗಿದ್ದು ಕೂಡ ಹೀಗೆ, ಶಾಸಕರಾದರೂ ಹೀಗೆ, ಶಾಸಕರು ಸಚಿವರು ಅಲ್ಲದಿದ್ದರೂ ಕೂಡ ಹೀಗೆ ಅತ್ಯಂತ ಸರಳ ಮತ್ತು ಮೃದು ಸ್ವಭಾವದ ವ್ಯಕ್ತಿ ಮತ್ತು ನಮ್ಮ ಕೋರಿಕೆಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ನೀಡುವವರು. ಈ ಸಂದರ್ಭದಲ್ಲಿ ಇತ್ತೀಚೆಗೆ CA ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸುನಿಲ್ ಅವರನ್ನ ಶಾಸಕ ಯುಟಿ ಖಾದರ್ ಗೌರವಿಸಿದ್ರು. ಸಂಸ್ಥೆಯ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯ್ಕ್, ಹಳೆ ವಿದ್ಯಾರ್ಥಿ ಸಂಘದ ಉಸ್ತುವಾರಿ ಉಪನ್ಯಾಸಕಿ ಸಂಗೀತ ಶೆಟ್ಟಿ, ವಿದ್ಯಾರಾಣಿ ಆಳ್ವಾ, ವೀಣಾ ಉಳ್ಳಾಲ್, ಗೀತಾ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕಿರಣ್, ಕುಮಾರಿ ಚಿನ್ಮಯ್ ವಿ ಭಟ್, ಕುಮಾರಿ ಬಿಂದಿಯಾ ಶೆಟ್ಟಿ, ಕಾರ್ತಿಕ್ ನಾಯಕ್ ಉಪಸ್ಥಿತರಿದ್ದರು.
ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.